ಮಂಗಳೂರಿನ ಶಕ್ತಿನಗರದಲ್ಲಿರುವ ಅನಿಮಲ್ ಕೇರ್ ಟ್ರಸ್ಟ್ ಆಶಿಬಾ ಎಂಟರ್ಪ್ರೈಸಸ್ ಅರ್ಪಿಸುವ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನು ಉಚಿತ ದತ್ತು ಕೊಡುವ ಶಿಬಿರವು ನಡೆಯಿತು. ಶಕ್ತಿನಗರದಲ್ಲಿರುವ ಅನಿಮಲ್ ಕೇರ್ ಟ್ರಸ್ಟ್ನವರು ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳ ಉಚಿತ ದತ್ತು ಕೊಡುವ ಶಿಬಿರವನ್ನು ಈಗಾಗಲೇ ಹಲವಾರು ಬಾರಿ ಆಯೋಜಿಸಿ ಯಶಸ್ವಿಯಾಗಿದ್ದಾರೆ. ಈ ಬಾರಿ ಮಂಗಳೂರು ಯಯ್ಯಾಡಿಯ ಆಶಿಬಾ ಎಂಟರ್ಪ್ರೈಸಸ್ ಮಧುವನ್ಸ್ ವಿಲೇಜ್ ಆನ್ವಿಲ್ಸ್ ಎದುರುಗಡೆ ಹಮ್ಮಿಕೊಂಡಿದ್ದಾರೆ. ಈ ಬಗ್ಗೆ ಅನಿಮಲ್ ಕೇರ್ ಟ್ರಸ್ಟ್ನ ಟ್ರಸ್ಟಿ ಸುಮಾ ಆರ್ ನಾಯಕ್ ಅವರು ಮಾತನಾಡಿ, ರಸ್ತೆ ಬದಿಯಲ್ಲಿ ಬೀದಿಯಲ್ಲಿದ್ದಂತಹ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನು ತಂದು ಪೋಷಣೆ ಮಾಡಿ ಬಳಿಕ ದತ್ತು ಕೊಡುವ ಶಿಬಿರವನ್ನು ಆಯೋಜಿಸಿಕೊಂಡು ಬರುತ್ತಿದ್ದೇವೆ. ಪ್ರಾಣಿ ಪ್ರಿಯರು ಬಂದು ಉಚಿತವಾಗಿ ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನು ಪಡೆದುಕೊಳ್ಳಿ ಎಂದು ಹೇಳಿದರು. ಅನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ ಮಂಗಳೂರಿಂದ ನಾವು ಆಶಿಬಾ ಎಂಟರ್ಪ್ರೈಸಸ್ ಜೊತೆ ಅವರ ಆವರಣದಲ್ಲಿ ಇವತ್ತು ಫ್ರೀ ನಾಯಿ ಮರಿ ಮತ್ತು ಬೆಕ್ಕಿನ ಮರಿ, ದೇಸಿ ನಾಯಿ ಮರಿ ಮತ್ತು ಬೆಕ್ಕಿನ ಮರಿಗಳದ್ದು ದತ್ತು ಕೊಡುವ ಶಿಬಿರ ಮಾಡ್ತಾ ಇದ್ದೇವೆ. ಇಲ್ಲಿ ಬಂದದೆಲ್ಲ ಮರಿಗಳು ನಾವು ರಸ್ತೆಯಿಂದ ಅಥವಾ ಅಪಘಾತದಿಂದ ಅಥವಾ ಬಿಟ್ಟ ಮರಿಗಳನ್ನು ನಾವು ಪೋಷಣೆ ಮಾಡಿ ಅದಕ್ಕೆ ಆರೈಕೆ ಮಾಡಿ ಈಗ ಒಳ್ಳೆಯ ಮನೆಯನ್ನು ಹುಡುಕುವ ಒಂದು ಗುರಿಯಿಂದ ಈ ಕ್ಯಾಂಪನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾದದ್ದು ಜನರು ಇಲ್ಲಿ ಬಂದು ಅದಕ್ಕೆ ಏನು ಕ್ರಯ ಇಲ್ಲ, ಪ್ರೀತಿಯಿಂದ ಸಾಕೋರು ಬಂದು ಅದನ್ನು ದತ್ತು ತಗೊಳ್ಬೇಕು. ಫಾರ್ಮ್ಯಾಲಿಟೀಸ್ ಇದೆ, ಫೋಟೋ ID ಪ್ರೂಫ್ ತಗೊಳ್ತೇವೆ, ನಾವು ಫಾಲೋ ಅಪ್ ಮಾಡ್ತೇವೆ. 8 ತಿಂಗಳಾದಾಗ ಹೆಣ್ಣು ನಾಯಿ ಅಥವಾ ಬೆಕ್ಕಿಗೆ ಆಪ್ರೇಷನ್ ಮಾಡುವ ವ್ಯವಸ್ಥೆ ಮಾಡಿಕೊಡ್ತೇವೆ. ಎಲ್ಲ ನಾಯಿ ಮತ್ತು ಬೆಕ್ಕಿಗಳಿಗೆ ವ್ಯಾಕ್ಸಿನೇಷನ್, ಹೊಟ್ಟೆ ಹುಳಕ್ಕೆ ಎಲ್ಲ ಕೊಟ್ಟಾಗಿದೆ. ಹೆಲ್ತಿ ಮರಿಗಳನ್ನು ನಾವು ಅಡಾಪ್ಷನ್ಗೆ ಹಾಕ್ತಾ ಇದ್ದೇವೆ. ಈ ಥರ ಒಂದು ಪ್ರೋಗ್ರಾಮ್ನಿಂದ ಏನಾಗ್ತದೆ ಅಂದರೆ ರಸ್ತೆಯಲ್ಲಿರುವ ಪ್ರಾಣಿಗಳು ಕಡಿಮೆ ಆಗ್ತದೆ, ಅಪಘಾತದಲ್ಲಿ ಒಳಪಟ್ಟ ಪ್ರಾಣಿಗಳು ಕಡಿಮೆ ಆಗ್ತದೆ. ಮತ್ತು ನಾವು ಜನರಿಗೆ ಏನು ವಿನಂತಿ ಮಾಡಿಸ್ತಾ ಇದ್ದೇವೆ ಅಂದರೆ ಪೆಟ್ ಓನರ್ಸ್ಗಳಿಗೆ ಹೆಣ್ಣು ನಾಯಿ ಸಾಕಬೇಕು ಮತ್ತು ಅದಕ್ಕೆ ಆಪ್ರೇಷನ್ ಮಾಡಬೇಕು. ಹೆಣ್ಣು ನಾಯಿಯಲ್ಲಿ ಬೆಕ್ಕಿಗೆ ಇರಲಿ ಅದಕ್ಕೆ ದಯವಿಟ್ಟು ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಿಸಿ. ಅಗತ್ಯ ಇಲ್ಲದ ಪ್ರಾಣಿಗಳಿಗೆ ಡೆಲಿವರಿ ಆಗುವ ಹಾಗೆ ಬಿಡಬೇಡಿ. ಡೆಲಿವರಿ ಆದರೂ ಕೂಡ ಅದಕ್ಕೆ ಒಳ್ಳೆಯ ಮನೆ ಒಂದು ಹುಡುಕುವ ಒಂದು ಗುರಿ ನೀವು ಇಟ್ಕೊಳ್ಬೇಕು. ರಸ್ತೆಯಲ್ಲಿ ಬಿಡೋದು ಕಾನೂನು ಬಾಹಿರ ಮತ್ತು ಮಾನವೀಯತೆಯ ದೃಷ್ಟಿಯಿಂದ ಸಹ ಅದು ಒಳ್ಳೆಯದಲ್ಲ. ಅನೇಕ ಮಂದಿ ಆಗಮಿಸಿದ್ದು ನಾಯಿ ಮತ್ತು ಬೆಕ್ಕಿನ ಮರಿಗಳನ್ನು ದತ್ತು ಪಡೆದುಕೊಳ್ಳುವ ಶಿಬಿರದ ಪ್ರಯೋಜನವನ್ನ ಪಡೆದುಕೊಂಡರು. Come this way. You come here.